ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೇನೆ, ಯಾಕಂದರೆ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿ. ಹೈಯೆಸ್ಟ್ ಆಲ್ಮೋಸ್ಟ್ ಜನ ನನ್ನದರಲ್ಲಿ ಕನ್ನಡ ಮಾತನಾಡೋರು ಇದ್ದಾರೆ. ಸೊ ನಾನು ಕನ್ನಡದಲ್ಲಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಪ್ಲೀಸ್ ಪೇರೆಂಟ್ಸಿಗೆ ನಾನು ಸ್ಪೆಷಲಿಯಾಗಿ ವೀಡಿಯೋ ಮಾಡ್ತಾಯಿದ್ದೇನೆ. ಇವತ್ತು ಮಕ್ಕಳದ್ದು ಸೆಕೆಂಡ್ PUC ಮಕ್ಕಳದ್ದು ರಿಸಲ್ಟ್. ಸೊ ಹೆಚ್ಚಿನ ಮಕ್ಕಳು ಫೇಲ್ ಆಗಿರ್ತಾರೆ, ಹೆಚ್ಚಿನ ಮಕ್ಕಳು ಕಮ್ಮಿ ಪರ್ಸೆಂಟೇಜ್ ಮಾರ್ಕ್ಸ್ ಬಂದಿರ್ತಾರೆ. ಸೊ ಅವರಿಗೆ ದಯವಿಟ್ಟು ನೀವು ಏನು ಬೈಲಿಕ್ಕೆಲ್ಲ ಹೋಗಬೇಡಿ, ಬೈಯೋದಾಗಲಿ ಹೊಡೆಯೋದಾಗಲಿ ಹೋಗಬೇಡಿ. ಯಾಕಂದರೆ ಹೇಳಲಿಕ್ಕಾಗೋದಿಲ್ಲ. ಮಕ್ಕಳು ಯಾವ ರೀತಿ ಇರ್ತಾರೆ ಅಂದರೆ, ಮಕ್ಕಳ ಮನೆಯಲ್ಲಿ ಅಟ್ಮಾಸ್ಫಿಯರ್ ಯಾವ ರೀತಿ ಇರ್ತದೆ ಅದೇ ರೀತಿ ಮಕ್ಕಳು ಕೂಡ ಇರ್ತಾರೆ. ಸ್ಟಡೀಸ್ ಮಾಡೋದರಲ್ಲಿ ಕೂಡ ಹಾಗೆಯೇ ಮಕ್ಕಳು ನಮ್ಮದು ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರ್ತದೆ ಅದೇ ರೀತಿಯಾಗಿ ಅವರು ಡಿಪೆಂಡ್ ಆಗಿರ್ತಾರೆ. ಈಗ ಸಪೋಸ್ ಮನೆಯಲ್ಲಿ ಏನಾದರೂ ಒಂದು ಕಿರಿಕಿರಿ ಇದ್ದರೆ ಆ ಮಕ್ಕಳ ತಲೆ ಮೇಲೆ ಅದೇ ಡಿಪ್ರೆಷನ್ ಇರ್ತದೆ. ಹಾಗಾಗಿ ಮಕ್ಕಳಿಗೆ ದಯವಿಟ್ಟು ಯಾರು ಹೊಡಿಲಿಕ್ಕಾಗಲಿ ಬಡಿಲಿಕ್ಕಾಗಲಿ ಅಥವಾ ಬೈಯೋದಾಗಲಿ ಏನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇದೊಂದು ನನ್ನೊಂದು ರಿಕ್ವೆಸ್ಟ್ ನಿಮಗೆ. ಯಾಕಂದರೆ ಕೆಲವು ಮಕ್ಕಳು ಡಿಪ್ರೆಷನ್ ಆಗಿ ಹೋಗೋದು, ಹೊರಗಡೆ ಹೋಗೋದು, ಏನಾದರೂ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮಕ್ಕಳು ಹೋಗ್ಬೋದು. ಎಕ್ಸಾಮಲ್ಲಿ ಫೇಲ್ ಆದರೆ ಇನ್ನೊಂದು ಸಲ ಎಕ್ಸಾಮ್ ಕೂತ್ಕೊಂಡು ಮಕ್ಕಳು ಪಾಸ್ ಆಗ್ಬೋದು. ಸಪೋಸ್ ನೀವು ಹೊಡೆದು ಬಡ್ದು ಮಕ್ಕಳು ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ನಿಮ್ಮ ಮಕ್ಕಳು ಹೋಗ್ಬೋದು, ಮಕ್ಕಳು ರಿಟರ್ನ್ ಬರೋಲ್ಲ. ಹಾಗಾಗಿ ಒಂದು ರಿಕ್ವೆಸ್ಟ್ ಏನಂದರೆ, ಪೇರೆಂಟ್ಸಿಗೆ ದಯವಿಟ್ಟು ಮಕ್ಕಳಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಬೈಯೋದಾಗಲಿ ಹೋಗಬೇಡಿ. ಯಾಕಂದರೆ ಮಕ್ಕಳಿಗೆ ಆಪ್ಷನ್ ಇದೆ. ಎಕ್ಸಾಮಲ್ಲಿ ಫೇಲ್ ಆದರೆ ಒಂದು ಎಕ್ಸಾಮ್ ಬರೆಯುವಂಥ ಆಪ್ಷನ್ ಇದೆ. ಅದೇ ನೀವು ಹೊಡೆದು ಬಡಿದು ಮಾಡಿದರೆ ಮಕ್ಕಳು ನಾಳೆ ಜೀವ ತೆಗೆದರೆ ಮತ್ತು ನೀವು ಮಕ್ಕಳು ಇಲ್ಲ ಅಂತ ಹೇಳಿ ಕೂಗೋದ್ರ ಬದಲು ಮೊದಲೇ ಅಲರ್ಟ್ ಆಗಿ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ, 5 ಬೆರಳು ಒಂದೇ ರೀತಿ ಇರಲ್ಲ, ಒಂದೊಂದು ರೀತಿ ಇರ್ತಾರೆ ಮಕ್ಕಳು. ಕೆಲವರು ದಡ್ಡರು ಇರ್ತಾರೆ, ಕೆಲವರು ಹುಷಾರಿರ್ತಾರೆ, ಕೆಲವರು ಮಕ್ಕಳು ಕಲಿಯೋದ್ರಲ್ಲಿ ಹುಷಾರಿರೋದಿಲ್ಲ, ಆದರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಹುಷಾರಿರ್ತಾರೆ. ಅವರ ಇಂಟ್ರೆಸ್ಟ್ ಯಾವುದರಲ್ಲಿದೆ ಆ ಫೀಲ್ಡಲ್ಲಿ ಆ ಮಕ್ಕಳನ್ನು ಮುಂದುವರಿಕೆ ನಾವು ಸಪೋರ್ಟ್ ಮಾಡಬೇಕು. ಪೇರೆಂಟ್ಸ್ ಆದವರು ಸಪೋರ್ಟ್ ಮಾಡಬೇಕು. ಈಗ ನನ್ನದೇ ಫಾರ್ ಎಕ್ಸಾಂಪಲ್, ನಾನು ಮ್ಯಾರೇಜಿಗಿಂತ ಮುಂಚೆ ನಾನು ಕೂಡ ಒಂದು ನರ್ಸರಿ ಟೀಚರ್ ಆಗಿದ್ದವಳು. LKGಯಲ್ಲಿ ನಾನು ಟೀಚರ್ ಆಗಿದ್ದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಕ್ರೆಸೆಂಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಂದರಲ್ಲಿ ನಾನು ಬಿಫೋರ್ ಮ್ಯಾರೇಜ್ ಟೀಚರ್ ಆಗಿದ್ದೆ. ನಾನು ಟೀಚರ್ ಅಂತೇಳಿ ನನ್ನ ಮಕ್ಕಳು ಕೂಡ ಕಲಿಯೋದ್ರಲ್ಲಿ ಎಕ್ಸಲೆಂಟ್ ಇರಬೇಕು, ಕಲಿಯೋದ್ರಲ್ಲಿ ಹುಷಾರಿರಬೇಕು ಅಂತ ಹೇಳೋದು ನಮ್ಮ ಮೂರ್ಖತನ. ಯಾಕಂದರೆ ನಾವೆಣಿಸಿದಾಗೆ ಮಕ್ಕಳಿರಲ್ಲ. ನಮ್ಮ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇರ್ತದೆ ಅದೇ ರೀತಿ ಮಕ್ಕಳು ಕೂಡ ಡಿಪೆಂಡ್ ಆಗಿರ್ತಾರೆ. ನನ್ನ ಮಗ ಪಾಸಾಗಿದ್ದಾನೆ, ಆ್ಯಾವ್ರೇಜ್ ಮಾರ್ಕ್ ಬಂದಿದ್ದಾನೆ, ಅದೇ ನನಗೆ ಖುಷಿ. ಯಾಕಂದರೆ ನನ್ನ ಮಗ ಟ್ಯೂಷನ್ಗೆ ಹೋಗಲಿಲ್ಲ, ಅವನಷ್ಟಕ್ಕೆ ಅವನು ಕಲಿತಾ ಇದ್ದದ್ದು. ಅದರ ಇಡೆಯಲ್ಲಿ ಅವನಿಗೆ ನಮ್ಮ ಮನೆಯಲ್ಲಿ ನಾನು ಹೊಸ ಮನೆ ಖರೀದಿ ಮಾಡುವಾಗ ತುಂಬ ಅದರದ್ದು ಲೋನ್ ಅದು ಇದು ಮಕ್ಕಳ ಎದುರುಗಡೆ ನಾವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳುವಾಗ ಮಕ್ಕಳಿಗೂ ಕೂಡ ಟೆನ್ಷನ್ ಆಗ್ತದೆ. ಪ್ರತಿಯೊಂದು ಮಕ್ಕಳು ಟೆನ್ಷನ್ ತಗೊಳ್ತಾರೆ. ಹಾಗೆ ಅಂತೇಳಿ ಅದಕ್ಕೆ ನಾವು ಏನಾದರೂ ಎಕ್ಸಾಮ್ ಟೈಮಲ್ಲಿ ಮಕ್ಕಳ ಎದುರುಗಡೆ ಮಾತನಾಡಬಾರ್ದು. ಮಕ್ಕಳು ತುಂಬ ತಗೊಳ್ತಾರೆ, ಮೈಂಡಿಗೆ ತಗೊಂಡು ಆ ಮಕ್ಕಳದ್ದು ಸ್ಟಡೀಸ್ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ನನ್ನ ಮಗನು ತುಂಬ ಟೆನ್ಷನಲ್ಲಿದ್ದೆ. ಯಾಕಂದರೆ ನಾವು ಹೊಸ ಮನೆ ಖರೀದಿ ಮಾಡಿದಷ್ಟೇ ಆ ಟೈಮಲ್ಲಿ ಅವನದ್ದು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಬಂದು ಅದರ ನಂತರ ನಾವು ಮಕ್ಕಳ ಎದುರುಗಡೆ ಮಾತನಾಡುವಾಗ ಅವರು ಕೂಡ ಟೆನ್ಷನ್ ಆಗಿ ಅದರದ್ದೇ ಫೋಕಸ್, ಅವರಿಗೆ ಸ್ಟಡೀಸ್ ಮೇಲೆ ಫೋಕಸ್ ಬದಲು ಮಕ್ಕಳಿಗೆ ನಮ್ಮ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಸೊ ಮಕ್ಕಳ ಎದುರುಗಡೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ರೀತಿಯ ಒಂದು ಮಾತನಾಡಬೇಡಿ, ಅದೊಂದು ನಾನು ಹೇಳೋದು. ಹಾಗಾಗಿ ಮಕ್ಕಳಿಗೆ ದಯವಿಟ್ಟು ನೀವು ಯಾರು ಹೊಡಿಲಿಕ್ಕೆ ಬಡಿಲಿಕ್ಕೆ ಅಥವಾ ಬೈಲಿಕ್ಕೆಲ್ಲ ಹೋಗಬೇಡಿ. ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮಕ್ಕಳು ಹೋಗ್ಬೋದು. ಎಕ್ಸಾಮ್ ಎಕ್ಸಾಮ್ ಆಪ್ಷನ್ ಇದೆ. ಸೊ ಮಕ್ಕಳಿಗೆ ಎಕ್ಸಾಮ್ ಆಪ್ಷನಲ್ಲಿ ಕೂತ್ಕೊಳ್ಳಿಸಿ ಇದು ಮಾಡ್ಬೋದು. ಸೊ ಇದೊಂದು ನನ್ನದು ಒಂದು ರಿಕ್ವೆಸ್ಟ್. ಓಕೆ, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.